ಮಂಗಳೂರು ನಗರದ ಕೆಪಿಟಿ ಹಾಗೂ ನಂತೂರು ಜಂಕ್ಷನ್ನಲ್ಲಿ ಸಂಚಾರದ ಒತ್ತಡ ತೀವ್ರವಾಗಿದ್ದು ಅನೇಕರು ಜೀವ ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೆಪಿಟಿ ಮತ್ತು ನಂತೂರು ಜಂಕ್ಷನ್ಗಳಲ್ಲಿ ಅಂಡರ್ಪಾಸ್ ಕಾಮಗಾರಿ ಕೈಗೊಳ್ಳಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಇದಕ್ಕೆ ಪೂರಕವಾಗಿ ಈ ಭಾಗದಲ್ಲಿ ನೂರಾರು ಮರಗಳನ್ನು ಕಡಿಯಲು ಮುಂದಾಗಿರುವ ಹೆದ್ದಾರಿಯ ಇಲಾಖೆಯ ಕ್ರಮಕ್ಕೆ ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇಂದು ಕೆಪಿಟಿ ವೃತ್ತದಲ್ಲಿ ಮೌನ ಪ್ರತಿಭಟನೆ ನಡೆಸಿ ಮರಗಳ ಮಾರಣ ಹೋಮವನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ವಿವಿಧ ಪರಿಸರ ಸಂಘಟನೆಗಳ ಆಕ್ಷೇಪದ ಹೊರತಾಗಿಯೂ ಹೆದ್ದಾರಿ ಪಕ್ಕದ ಮರಗಳನ್ನು ಕಡಿಯಲು ಅನುಮತಿ ನೀಡಲಾಗಿದೆ. ಈ ಕಾಮಗಾರಿಯಿಂದ ಪರಿಸರದ ಮೇಲಾಗುವ ಪರಿಣಾಮದ ಅಧ್ಯಯನ ನಡೆಸುವಂತೆ ಒತ್ತಾಯಿಸಿದರೂ ಕಿವಿಗೊಟ್ಟಿಲ್ಲ. ಈಗ ಇರುವ ಮರಗಳನ್ನು ಕಡಿಯುವ ಬದಲು ಅದನ್ನು ಶಿಫ್ಟ್ ಮಾಡಿ ಅಂದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತಕ್ಕೆ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಾಗೂ ಅರಣ್ಯ ಇಲಾಖೆಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದೆಯೇ ಎಂದು ಪ್ರಶ್ನಿಸಿದರು. ಇದೇ ಸಂದರ್ಭ ಪರಿಸರವಾದಿಗಳು ಕಡಿದ ಮರಕ್ಕೆ ಶವ ಸಂಸ್ಕಾರ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸರ ಪ್ರೇಮಿ ಜೀತ್ ಮಿಲನ್, ಪರಿಸರ ಹೋರಾಟಗಾರ ದಿನೇಶ್ ಹೊಳ್ಳ, ವಿದ್ಯಾರ್ಥಿಗಳು, ಪರಿಸರಾಸಕ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇಂದು ಸಣ್ಣ ಸಣ್ಣ ಮರಗಳನ್ನು ಕಡಿತಾ ಇದ್ದಾರೆ. ಅವರು ಇದನ್ನು ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿ ಅಂತ ಇದೆ. ಇದರ ಪ್ರಕಾರ ಅವರಿಗೆ ಮರ ಕಡಿಲಿಕ್ಕೆ ಇಲ್ಲ, ಮರಗಳನ್ನು ಶಿಫ್ಟ್ ಮಾಡಬೇಕಂತಿರುವಂಥದ್ದು. ಅವ್ರು ಹೇಳೋದು ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಅಂತೇಳಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದೆ ಹೈಯರ್ ಅಥಾರಿಟಿ. ನ್ಯಾಷನಲ್ ಹೈವೇವರಿಗೆ ಅವರದೇ ಒಂದು ಗ್ರೀನ್ ಪಾಲಿಸಿ ಅಂತ ಇದೆ. ಅದರ ಪ್ರಕಾರ, ಆ ಪಾಲಿಸಿ ಪ್ರಕಾರ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ನ 1% ಇದನ್ನು ಶಿಫ್ಟಿಂಗ್ಗೋಸ್ಕರ ಡೆಪಾಸಿಟ್ ಇಡಲಿಕ್ಕಿದೆ. ಆ ದುಡ್ಡನ್ನು ಯೂಸ್ ಮಾಡಿ ಅವರು ಮರಗಳನ್ನು ಶಿಫ್ಟ್ ಮಾಡ್ಬೋದು. ಅವ್ರದ್ದು ಆದ್ಯತೆ ಇದೆ, ಪ್ರಥಮ ಕರ್ತವ್ಯವಾಗಿದೆ. ಇಲ್ಲಿ ಕರ್ತವ್ಯ ಲೋಪವಾಗಿದೆ ಅವರಿಂದ. ಇದರ ಬಗ್ಗೆ ಅವರ ಮೇಲೆ ಶಿಸ್ತುಕ್ರಮ ತಗೊಳ್ಳಿಕ್ಕೆ ನಾವು ಸರ್ಕಾರವನ್ನು ಕೋರ್ತಾ ಇದ್ದೇವೆ. ನೀವು ಯಾವ ಡೆವಲಪ್ಮೆಂಟ್ ನೋಡಿದ್ರು ಮಂಗಳೂರಲ್ಲಿ, ಫಸ್ಟು ಯಾವ ಪ್ಲ್ಯಾನ್ ಆಗುವ ಮೊದಲು ಕೂಡ ಇವರು ಮರವನ್ನು ಕಡಿತಾರೆ. ಯಾಕಂತ ನನಗೆ ಅರ್ಥ ಆಗೋದಿಲ್ಲ. ಕೂಳೂರಲ್ಲಿ ಕೂಡ ಬ್ರಿಡ್ಜ್ ಅರ್ಧ ಆಗಿದೆ, ಅರ್ಧದಲ್ಲಿ ನಿಂತಿದೆ. ಮರ ಮತ್ತು ದೇವಸ್ಥಾನವನ್ನು ಫಸ್ಟ್ ಹೊಡೆದು ಹಾಕಿದ್ದಾರೆ. ಇವರಿಗೆ ಈ ಮರದ ಮೇಲೆ ಯಾಕೆ ಕೋಪ ನನಗೆ ಅರ್ಥ ಆಗೋದಿಲ್ಲ. ಈ ಹೈವೇಯಲ್ಲಿ ನಂತೂರು ಮತ್ತು ಈ ಕೆಪಿಟಿ ಹೈವೇಯಲ್ಲಿ ಮರ ಶಿಫ್ಟ್ ಮಾಡುವಂಥದ್ದು, ಮರವನ್ನು ಶಿಫ್ಟ್ ಮಾಡುವ ಬದಲು ಚಿಕ್ಕ ಚಿಕ್ಕ ಮರವನ್ನು ಕಡ್ದಿದ್ದಾರೆ. ಅವರು ಫಸ್ಟ್ ಮರ ಶಿಫ್ಟ್ ಮಾಡಲಿ. ಆಲ್ರೆಡಿ ಲೇಟ್ ಆಗಿದೆ. ಈಗ ಅಕ್ಟೋಬರ್ ಬಂತು. ಇಷ್ಟರ ಹೊತ್ತಿಗೆ ನಾವು ಶಿಫ್ಟ್ ಮಾಡಿ ಹಾಕಬೇಕಿತ್ತು. ನಾವು ಶಿಫ್ಟ್ ಮಾಡದೆ ಅವರಿಗೆ ಯಾವುದು ಬೇಕು, ಅವರಿಗೆ ಯಾವುದು ಇಚ್ಛೆ ಉಂಟು ಅದನ್ನೆಲ್ಲ ಮರವನ್ನು ಕಡ್ದಿದ್ದಾರೆ. ಅವರು ಏನು ಹೇಳಿದ್ರು ನಮ್ಮ ಹತ್ರ ಪರ್ಮಿಷನ್ ಉಂಟು ಕಡಿಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ವಿನಂತಿ ಏನಂದರೆ, ಫಸ್ಟ್ ಇದ್ದ ಮರವನ್ನು 375 ಮರ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಫಸ್ಟ್ ಶಿಫ್ಟ್ ಮಾಡಲಿ. ಯಾಕಂದರೆ ಇನ್ನೂ ಮಳೆ ಕಮ್ಮಿ ಆಗ್ತಾ ಉಂಟು. ಇನ್ನೂ ಮತ್ತೆ ಲೇಟ್ ಮಾಡಿದರೆ, ಇವರು ಕಾಟಾಚಾರಕ್ಕೆ ಶಿಫ್ಟ್ ಮಾಡಿದರೆ ಅದೇನು ಪ್ರಯೋಜನ ಇಲ್ಲ. ಆ 375ರಲ್ಲಿ ಒಂದು 90% ಅದರ ಮಳ ಉಳಿಬೇಕಂತ ಮನಸ್ಸು ಮಾಡಿ ಅದನ್ನು ಶಿಫ್ಟ್ ಮಾಡಬೇಕು. ಮತ್ತು ಈ ನಮ್ಮ ಮಕ್ಕಳಿಗೆ ಒಳ್ಳೆ ರೋಡು ಕೊಟ್ಟು, ಒಳ್ಳೆ ಗಾಳಿ, ಒಳ್ಳೆ ನೀರು ಮತ್ತು ಒಳ್ಳೆ ಊಟ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ?